A very good morning to one and all gathered here. I, Halima Afrina of 3rd BCom, will be your host for the Elysian poster launching ceremony. Let's begin this event by invoking the blessings of Allah. I request Halima Zikra of 3rd BCom for the recitation of the Quran. أعوذ بالله من الشيطان الرجيم بسم الله الرحمن الرحيم اقرأ باسم ربك الذي خلق خلق الإنسان من علق اقرأ وربك الأكرم الذي علم بالقلم علم الإنسان ما لم يعلم. I seek refuge with Allah from the cursed shaitan. In the name of Allah, the most gracious, the most merciful. Read, in the name of your Lord, who has created all that exists. He has created man from a clod. Read, and your Lord is the most generous, who has taught the writing by the pen. He has taught man that which he knew not. Jazakallah khair, sister. I would now like to call upon our college cultural minister, Ms. Mariam Raiza, to brief the gathering about the upcoming Intercollegiate Fest. I would now request our college principal, Mrs. Bhagirathi, to present the poster to Janab K.M. Sharif, founder chairman of Shanti Educational Trust. ಡಿಸೆಂಬರ್ 21ನೇ ತಾರೀಕಿನಂದು ಅಂತರ್ ಕಾಲೇಜು PUC ಮಟ್ಟದ ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯ ವೃದ್ಧಿ ಮತ್ತು ಜ್ಞಾನವನ್ನು ವೃದ್ಧಿಸುವ ಒಂದು ಜ್ಞಾನೋತ್ಸವವನ್ನು ಹಮ್ಮಿಕೊಳ್ಳಬೇಕೆಂದು ಸುಮಾರು 2 ತಿಂಗಳ ಹಿಂದೆ ನಾವು ಆಲೋಚಿಸಿದ್ದೆವು. ಈ ಹಿರಾ ಕ್ಯಾಂಪಸ್ಸಿನಲ್ಲಿ ನಾವು ಕಲಿಕೆಯ ಜೊತೆಗೆ ಜೀವನ ಕಲಿಕೆಯನ್ನು ಕೂಡ ಕಲಿಸಿಕೊಡುವ ಅಂತೇಳಿ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಅಂತೇಳಿ ಶಾಂತಿ ಎಜುಕೇಷನಲ್ ಟ್ರಸ್ಟ್ ಅಂದರೆ ಹಿರಾ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರ ಸಂಪೂರ್ಣ ಸಹಕಾರದೊಂದಿಗೆ ಒಂದು ಆಲೋಚನೆ ಮಾಡಿದಂತಹ ಕಾರ್ಯಕ್ರಮದ ಪೋಸ್ಟರ್ ಲಾಂಚನ್ನು ಇಂದು ದೇವರ ದಯದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ತುಂಬ ಹರ್ಷದಾಯಕವಾಗಿ ಲಾಂಚ್ ಮಾಡ್ತಾ ಇದ್ದೇವೆ. ಇದೊಂದು ಜ್ಞಾನೋತ್ಸವ. ಈ ಫೆಸ್ಟಿನ ಕೋಆರ್ಡಿನೇಟರ್ ಆಗಿ ಎಲಿಜಾ ಫೆರೋ ಅವರು ಹಾಗೂ
ವಿದ್ಯಾರ್ಥಿನಿ ಕೋಆರ್ಡಿನೇಟರ್ ಆಗಿ ಫಹಿಮಾ ಮುಷ್ತಾಕ್ ಅವರು ನೇತೃತ್ವವನ್ನು ವಹಿಸಲಿದ್ದಾರೆ. ಇದರಲ್ಲಿ ಸುಮಾರು 60 ಕಾಲೇಜಿನ PUC ವಿದ್ಯಾರ್ಥಿನಿಗಾಗಿ 10 ಕಾಂಪಿಟೇಷನನ್ನು ಕೈಗೊಳ್ಳಲಿದ್ದೇವೆ. ಒಂದು ದಿನದ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಾವು ಕಾಲೇಜಿನಲ್ಲಿ ನಡೆಸಿಕೊಡುವಂಥ ಆಲೋಚನೆಯಲ್ಲಿದ್ದೇವೆ. ಅದಕ್ಕೆಲ್ಲರ ಸಂಪೂರ್ಣ ಸಹಕಾರವನ್ನು ವಹಿಸುತ್ತಾ ಇದರ ಮಾಹಿತಿಯನ್ನು ಎಲಿಸಾ ಮ್ಯಾಮ್ ಸಂಯೋಜಕರಾಗಿರುವಂಥ ಎಲಿಸಾ ಮ್ಯಾಮ್ ಅವರು ಹೇಳಲಿಕ್ಕಿದ್ದಾರೆ. Our fest name is Elysian 2022. Elysian 2022 means it describes a blissful state, a state of perfect happiness. That is what we are trying to aim for our students. It is an amalgamation of fun and learning, where spectacular ideas are displayed and students learn and feel inspired. Okay, it is a platform for all our youth from various colleges to exhibit their talent. We are having 9 competitions. I read the name of the competition. Call for abstract, it's paper presentation. We have YOLO, it's a stand-up comedy. We have the hot seat, which is a stress interview. We have news anchoring, India wants to know. We have quiz, test of knowledge. We have creativity meets madness, that's a mad ad. We have on-the-spot painting, portrayal. We have documentary short film infotainment, and we have logo design insignia. Total we have 9 competitions, and we expect all the 60 colleges to join us. Thank you. Okay, and also Karnataka. We are trying. Kerala. ಶಾಂತಿ ಎಜುಕೇಷನ್ ಟ್ರಸ್ಟ್ ಇದರ ವತಿಯಿಂದ ನಡೆಸಲಾಗುವ ಹೀರಾ ವಿಮೆನ್ಸ್ ಫಸ್ಟ್ ಗ್ರೇಡ್ ಕಾಲೇಜ್ ತೊಕ್ಕೋಟು, ಇದನ್ನು ಸಾಧಾರಣ ಒಂದು 15 ವರ್ಷಗಳಿಂದ ನಡೆಸ್ತಾ ಇದ್ದೇವೆ. ಈ ಕಾಲೇಜನ್ನು ಇಲ್ಲಿ ಆರ್ಟ್ಸ್, ಕಾಮರ್ಸ್ ಮತ್ತು BCA ಕೋರ್ಸ್ಗಳು ನಡೆಸಲ್ಪಡುತ್ತವೆ. ಕಾಲೇಜ್ ಎಂದರೆ ಕ್ಲಾಸಿನ ಒಳಗೆ ಜ್ಞಾನ ಪಡೆಯುವ ಅವಕಾಶ ಮಾತ್ರ ಅಲ್ಲ, ಮಕ್ಕಳಿಗೆ ನಿಜವಾದ ಬದುಕು ಹೇಗೆ ಸಾಗಿಸುವುದು ಎಂಬುದನ್ನು ಕಲಿಸುವ ಒಂದು ಕೇಂದ್ರವಾಗಿರಬೇಕು ಎಂಬುದು ಈ ಶಾಂತಿಗೆ ಎಜುಕೇಷನ್ನ ದೊಡ್ಡ ಒಬ್ಜೆಕ್ಟಿವ್ ಆಗಿರುತ್ತದೆ. ಅದರ ಪ್ರಕಾರ ಇಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾತ್ರ ಅಲ್ಲ, ಅಷ್ಟೇ ಇಂಪಾರ್ಟೆನ್ಸನ್ನು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಕೊಡಬೇಕೆಂದು ನಾವು ನಿರ್ಧರಿಸಿದ್ದೇವೆ. ಸಾಧಾರಣ 10-15 ವರ್ಷಗಳಿಂದ ಇಲ್ಲಿ ಈ ಜಿಲ್ಲೆಯ ಮಾತ್ರ ಅಲ್ಲ, ಹತ್ತಿರದ ಕೇರಳ ಮತ್ತು ಕಾಸರಗೋಡಿನಿಂದ ಕೂಡ ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ಈ ಮಕ್ಕಳಿಗೆ ಇಲ್ಲಿ ಏನು ಲೌಕಿಕ ಶಿಕ್ಷಣ ಅಂತ ಹೇಳ್ತೇವೆ, ಅದರೊಟ್ಟಿಗೆ ಏನು ವ್ಯಾಲ್ಯೂ ಎಜುಕೇಷನ್ ಬೇಕು ಅದನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇಲ್ಲಿಯ ದೊಡ್ಡ ಅಟ್ರಾಕ್ಷನ್ ಈ ವ್ಯಾಲ್ಯೂ ಎಜುಕೇಷನ್ ಆಗಿದೆ. ಈಗೀಗ ನಮ್ಮ ಶಿಕ್ಷಣ ತಜ್ಞರಲ್ಲಿ ಮೂಡಿ ಬರುವ ದೊಡ್ಡ ಅಭಿಪ್ರಾಯ ಏನೆಂದರೆ, ಮಕ್ಕಳಿಗೆ ನೀವು ಖಾಲಿ ಏನು ಪುಸ್ತಕದ ಒಳಗಿದೆ ಅದನ್ನು ಮಾತ್ರ ಕಲಿಸುವುದಲ್ಲ, ಬದುಕು ಹೇಗೆ ಸಾಗಿಸುವುದು ಅದು ಅವರಿಗೆ ಗೊತ್ತಿರಬೇಕು. ವ್ಯಾಲ್ಯೂಸ್ ಇಲ್ಲದಂತಾಗಿದೆ ಮಕ್ಕಳಲ್ಲಿ. ವ್ಯಾಲ್ಯೂಸ್ ಮಕ್ಕಳಲ್ಲಿ ಕೂಡ ಇಲ್ಲಿ ಸಮಾಜದಲ್ಲಿ ಕೂಡ ಕಾಣುತ್ತಾ ಇಲ್ಲ. ಆ ವ್ಯಾಲ್ಯೂಸನ್ನು ಬಿಲ್ಡ್ ಮಾಡಲಿಕ್ಕೆ ಈ ಸಂಸ್ಥೆಗಳು ಪ್ರಯತ್ನಿಸಬೇಕು ಎಂಬ ಕರೆ ಎಲ್ಲ ಕಡೆಯಿಂದ ಬರ್ತಾ ಇದೆ. ಅದಕ್ಕಾಗಿ ಉತ್ತರವಾಗಿ ನಾವು ಈ ಕಾಲೇಜನ್ನು ವ್ಯಾಲ್ಯೂ ಎಜುಕೇಷನ್ ಸಹಿತ ಈ ಮಕ್ಕಳಿಗೆ ನೀಡ್ತಾ ಇದ್ದೇವೆ. ಅದರಿಂದಾಗಿ ಒಂದು ಚಿಕ್ಕ ನಮೂನೆಯ ಮಾರ್ಪಾಟು ಸಮಾಜದಲ್ಲಿ ಆಗಬೇಕು. ಸಮಾಜದಲ್ಲಿ ನಮ್ಮ ಯುವತಿಯರಿಂದ ಒಂದು ಮಾಡೆಲ್ ಸಮಾಜ ಮಾತ್ರ ಅಲ್ಲ, ಒಂದು ಮಾಡೆಲ್ ಫ್ಯಾಮಿಲಿ ಮಾತ್ರ ಅಲ್ಲ, ಮಕ್ಕಳಿಗೆ ಒಂದು ಮಾಡೆಲ್ ಅಮ್ಮ ಕೂಡ ಆಗಬೇಕು ಎಂಬ ಒಂದು ನಿರೀಕ್ಷೆ ನಾವು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ನಮ್ಮ ಈ ಸಂಸ್ಥೆಗೆ ಜನಗಳಿಂದ ತುಂಬ ಬೆಂಬಲ ಇದೆ. ಅವರು ಈ ಸಂಸ್ಥೆಯನ್ನು ಗುರುತಿಸಿಕೊಂಡಿದ್ದಾರೆ. ಇದೇ ರೀತಿ ನಮ್ಮ ಸಂಸ್ಥೆ ಬೇರೆ ಬೇರೆ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೊಂದಿಕೊಂಡು ಸಂಸ್ಥೆ ಮುಂದುವರಿಯಬೇಕು, ಎಲ್ಲರಿಗೂ ಒಂದು ಮಾದರಿಯಾಗಬೇಕು ಎಂಬ ಹಂಬಲ ನಮ್ಮದಿದೆ. ನಾವು ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮತ್ತು ತಮ್ಮೆಲ್ಲರ ಆಶಯವನ್ನು ನಿರೀಕ್ಷಿಸ್ತಾ ಇದ್ದೇವೆ. I'm Fahima Mustaq. I'm the president of Hira Women's College and the fest coordinator, the student coordinator for this fest. I've been studying in this college for 3 years, and I can say that this college empowers women. It provides us opportunity to showcase our talents and skills. And through this fest also, our objective is to achieve the same thing, to enhance our talents to other colleges and give them an opportunity to learn new things. About our fest name is Elysian 2022.
It is a cultural extravaganza organized in a bid to promote the talent of college students to celebrate the zeal of youth. It provides an opportunity to showcase their talent with a competitive attitude. The fest comprises various on-stage and off-stage events. The event aims at expanding the horizons of a student's learning. With this, we have come to an end of the poster launching ceremony. I would like to express my gratitude to the management, staff coordinators, student coordinators, and to everyone who have actively participated in the event. Special thanks to the media team for making it to the event. Thank you one and all.